ಹಲೋ ಎವ್ರಿವನ್, ಎಲ್ಲರಿಗೂ ವೆಲ್ಕಮ್ ನನ್ನ ಚಾನಲಿಗೆ. ಇವತ್ತು ಸಂಡೇ ಮಾರ್ನಿಂಗ್, ಈಗ ಟೈಮ್ ಬಂದು ಒಂದು 7 o'clock ಆಗಿದೆ. ಸಂಡೇ ಕೆಲವೊಮ್ಮೆ ಯಾವತ್ತು ಹಬ್ಬಿ ದಕ್ಕೆಗೆ ಹೋಗ್ತಾರೆ ಮೀನು ತರಲಿಕ್ಕೆ. ಸೊ ನಾನು ದಕ್ಕೆ ನೋಡಲಿಲ್ಲ ಎಷ್ಟರವರೆಗೆ ಹೇಗೆ ಉಂಟಂತ. ಇವತ್ತು ನಾನು ಸಹ ನೋಡ್ತೇನೆ, ನಿಮಗೆ ಸಹ ತೋರಿಸ್ತೇನೆ. ಸಾರಿ ಗಾಯ್ಸ್, ಆ್ಯಕ್ಚುಲಿ ದಕ್ಕೆ ಅಂತ ಹೇಳೋದು ತುಳು ವರ್ಡ್, ಕನ್ನಡದಲ್ಲಿ ಬಂದರ್ ಅಂತ ಹೇಳ್ತೇವೆ. ಸೊ ಇವತ್ತು ನಾವು ಮಂಗಳೂರಿನ ಮೀನಿನ ಬಂದರಿಗೆ ಹೋಗೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ನಾವಿಲ್ಲಿ ಬಂದರಿಗೆ ಮುಟ್ಲಿಕ್ಕೆ ಆಯಿತು. ನಮ್ಮ ಹತ್ರ ಇಲ್ಲಿ ಎಂಟ್ರಿ ಫೀಸ್ ತಗೊಂಡಿದ್ದಾರೆ. ಎಷ್ಟಂತ ನೋಡಿ ಅಂತೆ, ಜಸ್ಟ್ 10 rupees. ನೋಡಿ ಫ್ರೆಂಡ್ಸ್, ನಾವಿಲ್ಲಿ ಬಂದರ ಹತ್ರ ಇರುವ ಮೀನು ಮಾರ್ಕೆಟಿಗೆ ಮುಟ್ಟಿದ್ದೇವೆ. ಇಲ್ಲಿ ಆಗುವಷ್ಟು ನಾಯ್ಸ್ ಬೇರೆ ಎಲ್ಲಿಯೂ ನಮ್ಮ ಮ್ಯಾಂಗ್ಳೂರಲ್ಲಿ ಆಗಲಿಕ್ಕಿಲ್ಲ, ಯಾಕೆಂದರೆ ಇದು ಮೀನಿನ ಮಾರ್ಕೆಟ್. ಇವತ್ತು ನನ್ನ ವೀಡಿಯೋಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೇ ಬೇಕಂತೇಳಿಲ್ಲ, ಅಷ್ಟು ಗಲಿಬಿಲಿ ಆಗ್ತಾ ಉಂಟು ಇಲ್ಲಿ ನೋಡಿ. ಖಾಲಿ ಕೆಜಿ 50 ರೂಪಾಯಿ, ಕೆಜಿ 50 ಬಂಗುಡೆ ಖಾಲಿ 50 ರೂಪಾಯಿ, 50 ರೂಪಾಯಿ ಕೆಜಿ. ಇಲ್ಲಿ ನೋಡಿ ಅಂತೆ ಫ್ರೆಂಡ್ಸ್, ಬಂಗುಡೆಗೆ 1 kg 50 ರೂಪಾಯಿ ಅಂತೆ. ಎಷ್ಟು ಕಡಿಮೆ ಅಲ್ಲ. ಕೆಂಪು 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 ಬಂಗಾರ ವಾರ ಹೊರಟು ಬರೋಡು ಈ ಜನ ಮಸ್ತ್ ಉಂಟು. ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ಬುಟ್ಟಿ ಬುಟ್ಟಿಯಲ್ಲಿ ಮೀನನ್ನು ಹಾಕಿಟ್ಟಿದ್ದಾರೆ. ಇದೆಲ್ಲ ಆಕ್ಷನ್ ಮಾಡಲಿಕ್ಕೆ ಹಾಕಿಡುದು, ಅಂದರೆ ಆಕ್ಷನ್ ಅಂದರೆ ಹರಾಜು ಮಾಡಿ ಇಲ್ಲಿ ಮೀನನ್ನು ಸೇಲ್ ಮಾಡ್ತಾರೆ. ಈ ಥರ ನೋಡಿ. ಇದು ಟೈಗರ್ ಪ್ರಾನ್ಸ್, ಅಂದರೆ ಸಿಗಡಿ ಹೇಳ್ತೇವಲ್ಲ, ಅದು ಫಿಶ್. ಇದು ಕೆಜಿಗೆ 450. ಭಯಂಕರ ಟೇಸ್ಟ್. ಒಂದೇ ಸರ್ ಪಾಪ್ಲೆಟ್ ಪೈಲೆ ಟೇಸ್ಟ್.
ನೋಡಿ ಫ್ರೆಂಡ್ಸ್, ಇದು ಬಟರ್ ಫಿಶ್ ಅಂತೆ. ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಇದಕ್ಕೆ ನೆಯ್ ಮೀನು ಅಂತ ಹೇಳ್ತಾರೆ. ಇದು 1 kgಗೆ 350 ಅಂತೆ. ಮತ್ತು ಇದು ಬ್ಲ್ಯಾಕ್ ಪಾಂಫ್ಲೆಟ್ ಅಂತ. ಇದು ಸೈಜಿನ ಮೇಲೆ ಡಿಪೆಂಡ್ ಆಗ್ತದೆ ಅದರ ರೇಟ್. 350, 450, 550 ಆ ಥರ ಎಲ್ಲ ಇತ್ತು. ಭಯಂಕರ ಟೇಸ್ಟ್. ಇನ್ನು 1,000 ಪಾಪ್ಲೆಟ್ ಪೈಲ್ ಐತೆ ಅದು ಟೇಸ್ಟ್. ಏತ್ ಬರ್ಬೋಣ ಒಂದು ಏತ್ ಬರ್ಬೋಣ ಮಲ್ಲ ಬಡಿ ಬೋಡ ಅಂಗಲ್ ಬೋಡ ಏರಗಿ ಓಹೋ ಮೇಡಮ್ ನೋದು ₹100. ಈ ಫಿಶಿನ ಹೆಸರು ತೂನಾ. ಓಕೆ ಇಲ್ಲಿ ವೈಟ್ ಮಾಂಜಿ ಉಂಟು ನೋಡಿ ಎಷ್ಟುಂಟು, ಮತ್ತು ಬಂಗುಡೆ ಉಂಟು, ಫ್ರೆಶ್ ಮೀನು. ಇದು ಎಷ್ಟು 150ಗೆ 2 kg ಕೊಡ್ತಿದ್ದಾರೆ. ಅಂಜಲ್ ₹100 kg ಫ್ರೆಂಡ್ಸ್, ಈ ಫಿಶ್ ಕಿಂಗ್ ಫಿಶ್ ಅಂತ. ಇದನ್ನು ನಮ್ಮ ಲೋಕಲ್ ಲ್ಯಾಂಗ್ವೇಜ್ ತುಳುವಲ್ಲಿ ಅಂಜಲ್ ಮೀನು ಅಂತ ಹೇಳ್ತೇವೆ. ಇದಕ್ಕೆ 200 kgಗೆ. ಇದು ಸಹ ಸೈಜ್ ಮೇಲೆ ಡಿಪೆಂಡ್ ಆಗ್ತದೆ ರೇಟ್. ₹100 ಅವಳ ರೇಟ್ ₹100 100 ಐತೆ. 150 ಇದು ಬಂಗುಡೆ ನೋಡಿ, ಸ್ವಲ್ಪ ಸೈಜ್ ದೊಡ್ಡದುಂಟು. ಇದಕ್ಕೆ 150ಗೆ 2 kg ಕೊಡ್ತಿದ್ದಾರೆ. ಇಲ್ಲಿ 3 ಮೀನುಂಟು, 1 kgಗೆ 350 ಅಂತೆ. ಇದೊಂದು ಮೀನು ನೋಡಿ ಅಂತೆ ಫ್ರೆಂಡ್ಸ್. ಇದು ನಮಗೆ ತಿನ್ನಲಿಕ್ಕೆ ಇಲ್ಲ, ಅಂದರೆ ಇದು ಸೇಲ್ ಮಾಡೋದಿಲ್ಲ. ಇದು ಡೈರೆಕ್ಟ್ ಗೊಬ್ಬರ ಆಗಲಿಕ್ಕೆ ಹೋಗೋದು. ಇಲ್ಲಿ ನೋಡಿ, ದೋಣಿಯಿಂದ ಮೀನನ್ನೆಲ್ಲ ತೆಗೆದು ಇಲ್ಲಿ ಹೊರಗೆ ಹಾಕ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನಾವು ಮೀನೆಲ್ಲ ಪರ್ಚೇಸ್ ಮಾಡಿ ಆಯಿತು. ಈಗ ಅದನ್ನು ಕಟ್ ಮಾಡೋ ಪ್ಲೇಸಿಗೆ ಕೊಂಡೋಗ್ತಿದ್ದೇವೆ. ನೋಡಿ, ಈಗ ಇಲ್ಲೇ ಹೊರಗಡೆ ಕಟ್ ಮಾಡ್ತಿದ್ದಾರೆ ಎಲ್ಲರ, ಅಲ್ಲಿಗೆ ಕೊಂಡೋಗ್ತಿದ್ದೇವೆ ಮೀನು. ಯಾಕೆಂದರೆ ನಾವೀಗ 3 ಮೀನನ್ನೆಲ್ಲ ಕಟ್ ಮಾಡಬೇಕಾದ್ರೆ ಅದರದ್ದು ಸಿಪ್ಪೆ ಎಲ್ಲ ತೆಗಿಬೇಕಲ್ಲ, ಅದು ಮನೆಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಇಲ್ಲಿ ನಾವು ಇಲ್ಲೇ ಕಟ್ ಮಾಡಿ ಕೊಂಡೋಗೋದು. ಮತ್ತು ಅಂಜಲ್ ಮೀನು ಉಂಟಲ್ಲ, ಅದು ಸಹ ಸ್ಲೈಸ್ ಮಾಡಲಿಕ್ಕೆ ಇಲ್ಲಿ ಬೆಸ್ಟ್ ಪ್ಲೇಸ್, ಬೇರೆ ಕಟ್ ಮಾಡಿ ಕೊಡ್ತಾರೆ.
ಚಾರ್ಜಸ್ ತಗೊಳ್ತಾರೆ. ಅಂದರೆ 1 kg ಮೀನು ಕಟ್ ಮಾಡಿ ಕೊಟ್ಟರೆ 20 ರೂಪೀಸ್ ತಗೊಳ್ತಾರೆ. ನೋಡಿದ್ರಲ್ಲ ನಾವು ಮೀನೆಲ್ಲ ತಗೊಂಡಾಯ್ತು. ಇನ್ನು ಮನೆಗೆ ಹೋಗೋದು. ತುಂಬ ರಶ್ ಇಲ್ಲಿ. ಇಷ್ಟು ರಶ್ ಇರ್ತದೆ ಅಂತ ನಾನು ನೆನೆಸ್ಲಿಲ್ಲ. ಅಬ್ಬಿ ಹೇಳ್ತಿದ್ದಾರೆ ಇವತ್ತು ಸಂಡೇ ಆದ್ರಿಂದ ತುಂಬ ರಶ್ ಅಂತ. ನಾನು ಫಸ್ಟ್ ಟೈಮ್ ಅಲ್ಲ, ಎಂತ ಸರಿಸ ಆಗಲಿಲ್ಲ ನನಗೆ ಎಲ್ಲರದ್ದು ವೀಡಿಯೋ ಮಾಡಲಿಕ್ಕೆ. ಇನ್ನೊಮ್ಮೆ ಬರಲಿಕ್ಕಿದ್ರೆ ಮಾಡುವ ಖಂಡಿತ ಆಗಿ. ಇನ್ನೊಮ್ಮೆ ವಾರದ ನಡುವಲ್ಲಿ ಬರಬೇಕು, ಸಂಡೇ ಬರಬಾರ್ದು. ಇಷ್ಟು ತುಂಬ ರಶ್ ಇರ್ತದಲ್ಲ ಅಲ್ಲ ಅಬ್ಬಿ? ಹಾಂ, ವಾರದ ನಡುವಲ್ಲಿ ಬರಬೇಕು. ಆಯ್ತು, ಇನ್ನು ಹೊರಡುವ ಮನೆಗೆ. ಹಾಯ್ ಗಾಯ್ಸ್, ನಾವು ಮನೆಗೆ ಬಂದಾಯಿತು. ಮತ್ತು ಇವತ್ತಿದೊಂದು ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಖುಷಿ ಆಯಿತು. ನಾನು ಧಕ್ಕೆಗೆ ಅಂದರೆ ನಮ್ಮ ಮಂಗಳೂರು ಬಂದರಿಗೆ ನಾನು ಫಸ್ಟ್ ಟೈಮ್ ಹೋದದ್ದು. ನಾನು ಫಸ್ಟ್ ಹೋಗುವಾಗ ನಾನು ನೆನೆಸ್ತಿದ್ದೆ ಅಲ್ಲಿ ಹೋಗಿ ಹೇಗೆ ವೀಡಿಯೋ ಮಾಡೋದಂತ. ಯಾಕೆಂದರೆ ಮೀನು ಮಾರೋರು ಸ್ವಲ್ಪ ಜೋರು ಇರ್ತಾರಲ್ಲ, ಹಾಗೆ ಅವರು ನಾವು ಸುಮ್ಮನೆಗೆ ವೀಡಿಯೋ ಮಾಡುವಾಗ ಜೋರು ಮಾಡ್ತಾರೆ ಅಂತೇಳಿ ಮೊದಲು ನೆನೆಸಿದ್ದೆ. ಆದರೆ ಇಲ್ಲ, ತುಂಬ ಒಳ್ಳೆಯದ್ರಲ್ಲಿ ರೆಸ್ಪಾನ್ಸ್ ಮಾಡಿದರು. ಅಂದರೆ ಅವರೇ ಬಂದು ಕರೆದು ಹೇಳ್ತಿದ್ರು, ಬನ್ನಿ ಬನ್ನಿ ವೀಡಿಯೋ ಮಾಡಿ, ಇಲ್ಲಿ ನಮ್ಮದು ಮಾಡಿ ವೀಡಿಯೋ ಅಂತ. ಯೂಟ್ಯೂಬ್ ಅಂತ ಎಲ್ಲರೂ ಕೇಳ್ತಿದ್ರು. ತುಂಬ ಖುಷಿ ಆಯ್ತು ನನಗೆ ನೋಡಿ. ಎಷ್ಟೊಂದು ಮೆಂಟಲಿ ಅವರ್ಸ್ ಎಷ್ಟು ಪ್ರಿಪೇರ್ ಆಗಿದ್ದಾರೆ ಯೂಟ್ಯೂಬಿಗೆಲ್ಲ ವೀಡಿಯೋ ಹಾಕ್ತಾರಂತ. ಈಗ ಅಂದರೆ ತುಂಬ ಜನ ವೀಡಿಯೋ ಮಾಡಿ ಹಾಕ್ತಾರಲ್ಲ ಧಕ್ಕೆಗೆ ಬಂದೆಲ್ಲ. ಹಾಗೆ ನಮ್ಮ ಮಂಗಳೂರಲ್ಲಿ ತುಳುವಲ್ಲಿ ಧಕ್ಕೆ ಅಂತ ಹೇಳೋದು ಬಂದರಿಗೆ. ಹಾಗೆ ನಾನೀಗ ಧಕ್ಕೆ ಅಂತ ಯೂಸ್ ಮಾಡ್ತಿದ್ದೇನೆ. ನಿಮಗೆ ಅರ್ಥ ಆಗೋದಿದ್ದರೆ ಸಾರಿ. ಧಕ್ಕೆ ಅಂತ ಹೇಳೋದು ಬಂದರಿಗೆ ಮ್ಯಾಂಗ್ಳೂರಲ್ಲಿ. ನ್ಯೂಸ್ ಪೇಪರಿಗೆ ಹಾಕೋದಾ ಅಲ್ಲ ಯಾವ ಚಾನಲ್ ಅದೆಲ್ಲ ಕೇಳ್ತಾಯಿದ್ರು. ಟಿ ವಿ ಚಾನಲ್ ಹಾಗೆಲ್ಲ ಕೇಳ್ತಾಯಿದ್ರು. ನನಗೆ ನೆಗಡಲಿಕ್ಕೆ ಬಂತಾಗ ನಾನು ಹೇಳಿದೆ ಅಲ್ಲ, ಯೂಟ್ಯೂಬ್ ನನ್ನದಂತ ಹೇಳಿದೆ. ಮತ್ತು ತುಂಬ ಖುಷಿ ಆಯಿತು ಅವರದ್ದು ಅಷ್ಟೇ ರೆಸ್ಪಾನ್ಸ್ ಸಿಕ್ಕಿ. ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ ಅಲ್ಲಿ ವೀಡಿಯೋ ಮಾಡಲಿಕ್ಕೆ. ಯಾರು ವೀಡಿಯೋ ಮಾಡಬೇಡಿ ಹಾಗೆ ಯಾರೂ ಹೇಳಲಿಲ್ಲ, ಒಳ್ಳೆಯದ್ರಲ್ಲಿ ಇದು ಮಾಡಿದರು. ಮೀನು ಹಾಗೆ ಒಂದು 2-3 ಬಗೆ ನಾವು ತಗೊಂಡು ಬಂದಿದ್ದೇವೆ ಮೀನು. ಅಲ್ಲಿ ತುಂಬ ಕಡಿಮೆ ಇರ್ತದಲ್ಲ, ನಮಗೆ ಹಾಗೆ ಎಷ್ಟು ಬೇಕಾದ್ರೂ ತಂದು ಇಡ್ಬೋದು ನಾವು ಮನೆಯಲ್ಲಿ. ಇಲ್ಲಿ ಮ್ಯಾಂಗ್ಳೂರಲ್ಲಿ ಮ್ಯಾಕ್ಸಿಮಮ್ ಜನ ಹಾಗೇನೆ ಮಾಡೋದು ಎಲ್ಲರೀಗ. ಈಗ ತುಂಬ ಜನ ಹಾಗೇನೆ ಮಾಡೋದು, ಎಲ್ಲರೂ ಬಂದರಿಗೆ ಹೋಗಿ ಅಲ್ಲಿಂದ ಮೀನು ತರೋದು. ತುಂಬ ವೆರೈಟಿದು ಮೀನು ಇತ್ತು, ನೀವು ನೋಡಿದ್ದೀರಲ್ಲ. ಇವತ್ತಿದ್ದು ನನ್ನದು ಮಂಗಳೂರು ಮಂಗಳೂರು ಬಂದರಿದು ವಿಡಿಯೋ ಇಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.